ಮಾತೃಪೂರ್ಣ ಯೋಜನೆ ಉಂತಾವುಜಿ ಎಡ್ಡೆ ಯೋಜನೆಯಲ್ಲಿ ಉಂತಾವನ ಒವ್ವೇ ಉದ್ದೇಶ ಸರ್ಕಾರ ಗಿಜ್ಜಿ ಕಾನೂನು ಎಡ್ಡೆ ವ್ಯವಸ್ಥೆ ಕಾತನರೆ ಪೊಲೀಸರು ಕ್ರಮದಿತ್ತೊನ್ವೆರೆಂದು ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಡಾಕ್ಟರ್ ಜಯಮಾಲ ಪಂತೆರ ಒಡಿಪುಡು ಐತಾರ 6 ಸುದ್ದಿಗಾರರ ಪಾತಿರಿಯರ ರಾಜ್ಯದ ಪೊಂಜೋ ಬುಕ್ಕ ಜೋಕ್ಲಿನ ಏಳಿಗೆ ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಆದಿತ್ತದ ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾಯಿನ ಡಾಕ್ಟರ್ ಜಯಮಾಲ ಐತಾರ ಒಡಿಪು ಜಿಲ್ಲೆಗೆ ಪೋದಿತ್ತೆರ ಅಧಿಕಾರಿಲು ಜನಪ್ರತಿನಿಧಿಲು ಅರೆನೇತ್ಕೊಂಡೆರ ಶ್ರೀಕೃಷ್ಣ ಮಠಕ್ಕೆ ಪೋದು ಶ್ರೀಕೃಷ್ಣ ದೇವರಿಗೆ ಕಾಯಿ ಮುಗಿದು ಇಂಬು ನಟ್ಟುಂಡೆರ ಪರ್ಯಾಯ ಮಠಾಧೀಶರು ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಆಶೀರ್ವಾದ ಮಲ್ತೆರ ಸುದ್ದಿಗಾರರ ಡಾಕ್ಟರ್ ಜಯಮಾಲ ಪಾತೆರ್ದ ಸರ್ಕಾರ ತಯಾರು ಮಲ್ತಿನ ಮಾತಾ ಯೋಜನೆಲಿನ ಜಾರಿಗೆ ಕನಪ ಒಡಿಪು ತನಕ ಪೊಲುಬು ಇತ್ತಿನ ಜಿಲ್ಲೆ ಬಿಜೆಪಿ ಶಾಸಕರು ಇತ್ತಂಡಲ್ಲ ಅವು ಸವಾಲಾವಂದ್ ಮಾತೃಪೂರ್ಣ ಯೋಜನೆ ಉಂತಾವುಜಿ ಎಡ್ಡೆ ಯೋಜನೆಲಿನ ಉಂತಾವನ ಉದ್ದೇಶ ಸರ್ಕಾರ ಗಿಜ್ಜಿ ಎಡ್ಡೆ ಕಾನೂನು ವ್ಯವಸ್ಥೆಗ ಪೊಲೀಸರು ತೂವನ್ ಮೆರನ್ ಪಂಡೆರ ನನ್ನ ಆದ್ಯತೆ ಒಳ್ಳೆಯ ಕೆಲಸ ಮಾಡಬೇಕು ಕನಿಷ್ಠ ನಮ್ಮ ಸರ್ಕಾರ ರೂಪಿಸಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತ ಕೆಲಸ ಹಾಗೆ ಈ ಭಾಗಕ್ಕೆ ಏನು ಬೇಕು ಬೇಡಗಳನ್ನ ತಿಳ್ಕೊಂಡು ಕೆಲಸ ಈಗ ಜಿಲ್ಲೆಯಲ್ಲಿ 5 ಕೂಡ ಬಿಜೆಪಿ ಶಾಸಕರಿದ್ದಾರೆ. ಸೊ ನಿಮ್ಗೆ ಸವಾಲು ಅಂತ ಅನಿಸೋದಿಲ್ಲ, ಎಲ್ಲ ಸಾಮಾನ್ಯ ಕೆಲಸ ಮಾಡೋದು, ಒಟ್ಟಿಗೆ ಕೆಲಸ ಮಾಡಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಇದು ಜನರ ಕೆಲಸ ಅಂದ್ರೆ ಅದು ದೇವ್ರ ಕೆಲಸ. ಅದರಿಂದಾಗಿ ಒಟ್ಟಿಗೆ ಕೆಲಸ ಮಾಡಬೇಕು. ನಾವು ಜನರಿಗೆ ನಾವು ರೀಚ್ ಆಗ್ಬೇಕಲ್ಲ. ಅದರಿಂದಾಗಿ ನನಗೆ ಯಾವ್ದು ಸವಾಲು ಅಂತ ಅನ್ಸಲ್ಲ. ಜನರನ್ನ ಮೊದಲು ನಾವು ಜನರನ್ನ ಮುಟ್ಟಬೇಕು, ಅವ್ರಿಗೆ ಕೊಡಿಸ್ಬೇಕು, ಯೋಜನೆಯನ್ನು ತಲುಪಿಸ್ಬೇಕು.